ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾವಿನ ಹಣ್ಣು ಗೊಜ್ಜು ಮಾಡ್ತಿದ್ದೀನಿ. ನಾನು ಮಾವಿನಕಾಯಿ ತಗೊಂಡಿದ್ದೀನಿ, ಮಾವಿನ ಹಣ್ಣು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತಂದಿದ್ದೀನಿ. ಇದನ್ನು ಕುಕ್ಕು ಚಂಡ್ರುಳ್ಳಿ ಅಂತಾರೆ, ನಾವು ಕುಕ್ಕು ಚಂಡ್ರುಳ್ಳಿ ಅಂತೀವಿ ಇದಕ್ಕೆ. ಇದನ್ನೀಗ ಕ್ಲೀನ್ ಮಾಡ್ತೀನಿ ನಾನು. ಇದರ ಸಿಪ್ಪೆನೆಲ್ಲ ತೆಗಿತೀನಿ. ಹೀಗೆ ಫುಲ್ಲು ತೆಗಿಬೇಕು. ಹೀಗೆ ಕಾಟ್ ಕುಕ್ಕು ಅಂತೀವಿ ನಾವು ಇದಕ್ಕೆ. ಇದೆಲ್ಲ ಮೇಲಿನ ಭಾಗವನ್ನೆಲ್ಲ ತೆಗೆದಿದ್ದೀನಿ. ಇದನ್ನು ಹೀಗೆ ಮಾಡಬೇಕೆಲ್ಲ, ಇಲ್ಲದ ಕೈಯಲ್ಲಿ ಕೀಚಬೇಕು ಇದನ್ನು. ಹೀಗೆ ಮಾಡಬೇಕು. ಇನ್ನು ಕೈಯಲ್ಲಿ ಸ್ವಲ್ಪ ತೆಗೆದಿದ್ದೀನಿ, ಎಲ್ಲ ಕೀಚಬೇಕು ಹೀಗೆ. ಇದಾಯಿತು. ಚಂಡ್ರುಳ್ಳಿಗೆ ಬೇಕಾಗುವ ಸಾಮಗ್ರಿಗಳು: ತೆಂಗಿನೆಣ್ಣೆ, ಉಪ್ಪು, ಸಾಸಿವೆ 1 ಟೀ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು, ಮೆಂತ್ಯ ತಗೊಂಡಿದ್ದೀನಿ 10, 5 ಮೆಣಸು ತಗೊಂಡಿದ್ದೀನಿ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಂಗು, ತೆಂಗಿನ ತುರಿ. ಒಂದು ತವ ಇಟ್ಟಿದ್ದೀನಿ. ಸಾಮಗ್ರಿಗಳನ್ನ ಹುರ್ಕೊಳ್ಬೇಕು. ಸಾಸಿವೆ ಹಾಕ್ತಿದ್ದೀನಿ, ಸ್ವಲ್ಪ ಹುರ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಹಿಡಿಬೇಕಿದು. ಆಯಿತು, ತೆಗಿತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ತಾ ಇಲ್ಲ. ಆಯಿತು, ತೆಗಿತಾ ಇದ್ದೀನಿ. ಮೆಂತ್ಯ ಹಾಕ್ತಿದ್ದೀನಿ. ಸ್ವಲ್ಪ ಒಂದು 10 ಮೆಂತ್ಯ ತಗೊಂಡಿದ್ದೀನಿ. ಜಾಸ್ತಿ ಆಗಿದ್ರೆ ಕೈ ಬರುತ್ತೆ. ಆಯ್ತಿದು. ಮೆಣಸು ಹಾಕಿದ್ದೀನಿ. 5 ಮೆಣಸು ತಗೊಂಡಿದ್ದೀನಿ, ಸಾಕಷ್ಟು. ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತೆ. ಸಾಕು, ತೆಗಿತಾ ಇದ್ದೀನಿ. ಇದನ್ನೀಗ ರುಬ್ಬಿ ತರ್ತಿದ್ದೀನಿ. ಇದನ್ನೆಲ್ಲ ಹಾಕ್ತಿದ್ದೀನಿ, ಹುರಿದಿಟ್ಟ ಮಸಾಲವನ್ನು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದಕ್ಕೇನೆ ನೋಡ್ಕೊಂಡು ಹಾಕ್ಬೇಕು ಉಪ್ಪು. ಇದನ್ನು ರುಬ್ಬಿ ತರ್ತಿದ್ದೀನಿ. ರುಬ್ಬಿ ತಂದೇನೆ ಮಸಾಲವನ್ನೆಲ್ಲ. ಇದು ಹಾಕ್ತಿದ್ದೀನಿ. ಮಿಕ್ಸ್ ಮಾಡಬೇಕು. ಸ್ವೀಟ್ ಏನು ಆಗ್ತಾ ಇಲ್ಲ, ಬೆಲ್ಲ. ಇದು ಸ್ವೀಟ್ ಇದೆ. ಮಾವಿನ ಹಣ್ಣು ತುಂಬ ಸ್ವೀಟ್ ಇದೆ. ಬೇಕಾದರೆ ಸ್ವೀಟ್ ಹಾಕ್ಬೋದು, ಜಾಸ್ತಿ ಬೇಕಾದರೆ. ಮಾವಿನ ಹಣ್ಣು ಸ್ವೀಟ್ ಇದ್ರೆ ಹಾಕ್ಬೇಕು ಅಂತೇನಿಲ್ಲ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಉಪ್ಪೆಲ್ಲ ನೋಡ್ಕೊಂಡು ಹಾಕಬೇಕು. ಮಿಕ್ಸ್ ಆಯಿತು. ಈಗ ಒಗ್ಗರಣೆ ರೆಡಿ ಮಾಡ್ತಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಸಾಸಿವೆ ಹಾಕ್ತಿದ್ದೀನಿ. 1 ಕೆಂಪು ಮೆಣಸು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹುಡಿ. ಇದು
ಆಯ್ತು, ಈಗ ತೆಗಿತಾ ಇದ್ದೀನಿ. ಒಗ್ಗರಣೆ ಹಾಕ್ತಿದ್ದೀನಿ. ಮಿಕ್ಸ್ ಮಾಡುವ ಚೆನ್ನಾಗಿ. ಎಲ್ಲ ಮಿಕ್ಸ್ ಆಯಿತು. ಮಾವಿನ ಹಣ್ಣು ಚಂಡುಳ್ಳಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇದು ಕಾಟು ಕುಕ್ಕು ಅಂತಾರೆ ಇದಕ್ಕೆ ತುರಿನಲ್ಲಿ. ತುಂಬ ಚೆನ್ನಾಗಿದೆ, ಸ್ವೀಟ್ ಇದೆ ತುಂಬ. ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಮನೆಯಲ್ಲಿ ಮಾವಿನಕಾಯಿ ಇದ್ದರೆ.